ಯುವ ಸಮುದಾಯಕ್ಕೆ ಉದ್ಯೋಗ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಿಲ್ಮ್ ಅಂಡ್ ಅನಿಮೇಷನ್ ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ಮಾಡುತ್ತಿದ್ದು, ಇದೀಗ ಮಂಗಳೂರಿನಲ್ಲಿ ಮೊದಲ ಬಾರಿಗೆ ತನ್ನ ಫ್ರಾಂಚೈಸಿ ಮೂಲಕ ನೂತನ ಸಂಸ್ಥೆ ಆರಂಭಗೊಂಡಿದೆ. ಈಗಾಗಲೇ ಬೆಂಗಳೂರಿನ ಯುವ ಸಮುದಾಯಕ್ಕೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಆರಂಭಗೊಂಡಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಿಲ್ಮ್ ಅಂಡ್ ಅನಿಮೇಷನ್ ಸಂಸ್ಥೆ ಇದೀಗ ಮಂಗಳೂರಿನ ಜನತೆಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಿಲ್ಮ್ ಅಂಡ್ ಅನಿಮೇಷನ್ ಸಂಸ್ಥೆ ಆರಂಭಗೊಂಡಿದೆ. ನಗರದ ಬನ್ಸ್ ಹಾಸ್ಟೆಲ್ನ ಎಸ್ಎಲ್ ಟವರ್ಸ್ನ 6ನೇ ಮಹಡಿಯಲ್ಲಿ ನೂತನ ಫ್ರಾಂಚೈಸಿ ಉದ್ಘಾಟನೆಗೊಂಡಿತ್ತು. ಶಾಸಕ ಡಿ ವೇದವ್ಯಾಸ್ ಕಾಮತ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಮಂಗಳೂರಿನ ಜನತೆಗೆ ಇದೊಂದು ಸದಾವಕಾಶವಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಬೆಳವಣಿಗೆ ಕಾಣಲಿ ಎಂದು ಶುಭ ಹಾರೈಸಿದ್ರು. IIFA ಮಲ್ಟಿಮೀಡಿಯಾ ಅಂತೇಳಿ ಒಂದು ಇನ್ಸ್ಟಿಟ್ಯೂಷನ್ ಬೆಂಗಳೂರಿನಲ್ಲಿದ್ದು ಮಂಗಳೂರಿನಲ್ಲಿ ಒಂದು ಫ್ರಾಂಚೈಸಿಯನ್ನು ಓಪನ್ ಮಾಡಿ ಇಲ್ಲಿನ ಬಂಧುಗಳಿಗೆ ಅದರಲ್ಲಿ ತೊಡಗಿಸಿಕೊಂಡು ತಮ್ಮ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಬೆಳಕು ಬೀಳಿಸುವಂಥ ಕೆಲಸ ಕಾರ್ಯಗಳು ಈ ಬನ್ಸ್ ಹಾಸ್ಟೆಲ್ನ SL ಚೇಂಬರ್ನ ಟವರ್ಸ್ನ 6ನೇ ಮಹಡಿಯಲ್ಲಿ ನಮ್ಮ ಶ್ರೀಶಯ್ಯ ಅವರ ನೇತೃತ್ವದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದೆ. ಬಹಳಷ್ಟು ಈಗಿನ ದಿವಸಗಳಲ್ಲಿ ಏನು ನಮ್ಮ ಯುವಕರಿಗೆ ಮತ್ತು ಯುವತಿಯರಿಗೆ ಬೇಡಿಕೆ ಇರುವಂಥ ಕ್ಷೇತ್ರ ಅಂತ ಹೇಳಿದರೆ ಈ ಒಂದು ಫ್ಯಾಷನ್ ಡಿಸೈನಿಂಗ್ ಮತ್ತು ಇಂಟೀರಿಯರ್ ಡಿಸೈನಿಂಗ್ ಮತ್ತು ಆ್ಯನಿಮೇಷನ್ ಗ್ರಾಫಿಕ್ ಡಿಸೈನಿಂಗಲ್ಲಿ ಇದರಲ್ಲಿ ಬಹಳಷ್ಟು ಅವಕಾಶಗಳು ಕೂಡ ತಮಗೆ ಮುಂದಿನ ದಿನಗಳಲ್ಲಿ ಇರುವಂಥದ್ದು. ಈ ಒಂದು IIFA ಮುಖಾಂತರ ಈ ಒಂದು ಕೋರ್ಸನ್ನು ಸಂಪೂರ್ಣಗೊಂಡ ನಂತರ ಅವರಿಗೆ ಹಲವಾರು ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶಕ್ಕೆ ಕೂಡ ಈ ಒಂದು ಸೆಂಟರ್ನ ಮುಖಾಂತರ ಮಾಡಿಕೊಡುವಂಥದ್ದು ಬಹಳ ವಿಶೇಷ. ಈ ಸಂದರ್ಭ ತುಳು ಚಿತ್ರದ ನಿರ್ದೇಶಕ ಕೆ ಸೂರಜ್ ಶೆಟ್ಟಿ, ಸೆಂಟರ್ ಮ್ಯಾನೇಜರ್ ಶ್ರೀಶಾ ಶೆಟ್ಟಿ, ಸುರತ್ಕಲ್ JCA ಅಧ್ಯಕ್ಷ ಪ್ರವೀಣ್ ಶೆಟ್ಟಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೆಟ್ಟಿಪಾಳ, ಕಲಾವಿದ ಕದ್ರಿ ನವನೀತ್ ಶೆಟ್ಟಿ, ಬಂಟರ ಸಂಘದ ಉಪಾಧ್ಯಕ್ಷ ಸುಧಾಕರ್ S. ಪುಂಚಾ, ಉದ್ಯಮಿ ET ಶೆಟ್ಟಿ ಹಾಗೂ ನಯನಾ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಿಪ್ಲೊಮಾ ಅಂಡ್ ಮಾಸ್ಟರ್ ಡಿಪ್ಲೊಮಾ ಕೋರ್ಸ್ ಇನ್ ಫ್ಯಾಷನ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್, ಗ್ರಾಫಿಕ್ಸ್ ಡಿಸೈನಿಂಗ್ಗಳು, 2D, 3D ಆನಿಮೇಷನ್ ಹಾಗೂ ಎಡಿಟಿಂಗ್ ಅಂಡ್ VFX ಕೋರ್ಸ್ಗಳಿವೆ. ನಾಗೇಶ್ ಕಾಬೂರು, V4 News 24/7 ಮಂಗಳೂರು.